DVG ಅವರ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಜ್ಞಾನವೇ ಬೆಳಕು ಈ ದಿನದ ಕಗ್ಗ ಸರಣಿ ಸಂಚಿಕೆ 287. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೋರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಅಮೃತ ಕಣವಂ ಮರ್ತ್ಯ ಮೃದ್ಘಟದಿ ಬೈತಿರಿಸಿ ವಿಮೃಶ ಬುದ್ಧಿಗೆ ಮೋಹದುಪನೇತ್ರ ಬಿಡಿಸಿ. ಅಮೃತ ಕಣವಂ ಮರ್ತ್ಯ ಮೃದ್ಘಟದಿ ಬೈತಿರಿಸಿ ವಿಮೃಶ ಬುದ್ಧಿಗೆ ಮೋಹದುಪನೇತ್ರ ಬಿಡಿಸಿ. ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿ ಪುದುವೋ ಕಮತೆಯೋ ನಮ್ರತೆಯೋ ಮಂಕುತಿಮ್ಮ. ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿ ಪುದು ಕ್ರಮತೆಯೋ ನಮ್ರತೆಯೋ ಮಂಕುತಿಮ್ಮ. ಕ್ರಮತೆಯೋ ನಮ್ರತೆಯೋ ಮಂಕುತಿಮ್ಮ. ಮಣ್ಣಿನಿಂದ ಆವೃತವಾಗಿರುವಂತಹ ಈ ದೇಹವು ಒಂದಿಷ್ಟು ಕಾಲ ಭೂಮಿಯ ಮೇಲೆ ಜೀವಂತವಾಗಿರುತ್ತದೆ. ಮನುಷ್ಯ ಹುಟ್ಟಿದ ಬಳಿಕ ಸಾವನ್ನ ಕಾಣಲೇಬೇಕು. ದೇಹವು ಮಣ್ಣಿನಲ್ಲಿ ಮಣ್ಣಾಗಲೇಬೇಕು. ಆದರೆ ಈ ನಡುವೆ ಆತ್ಮಕ್ಕೆ ನಾಶ ಎನ್ನುವುದು ಇಲ್ಲ, ಅದು ಚಿರಾಯು ಎಂಬ ಅಂಶವನ್ನ ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಪ್ರಕೃತಿ ಮತ್ತು ಮನುಷ್ಯನ ಸಮಾಗಮದ ನಡುವೆ ಹಲವು ಜೀವಕೋಟಿಗಳು ಇಲ್ಲಿ ಇರುವುದನ್ನು ಕೂಡ ಮತ್ತೆ ಮತ್ತೆ ನಾವು ಗಮನಿಸಲೇಬೇಕಾಗ್ತದೆ. ವಾಸ್ತವ ಪ್ರಪಂಚದಲ್ಲಿ ಬದುಕುವಾಗ ಜಗತ್ತಿನೊಂದಿಗೆ ಮೋಹವನ್ನು ಅಂಟಿಕೊಳ್ಳುತ್ತಾ ಅದು ನಮಗೆ ಕಾಣದಂತೆ ಈ ಜಗವನ್ನು ಮರೆಸುತ್ತದೆ. ಜಗತ್ತಿನೆಲ್ಲೆಡೆ ಸುಖ, ಸಂತೋಷ, ದುಃಖಗಳು ತುಂಬಿದರೂ ಮೇಲ್ನೋಟಕ್ಕೆ ಅದು ಯಾರ ಕಣ್ಣಿಗೂ ಕಾಣಿಸದು. ಆದರೆ ಇವುಗಳು ನಮ್ಮೆಲ್ಲರ ಕಣ್ಣಿಗೆ ಕಾಣುವಂತೆ ಮಾಡುವ ಪರಿಯು ವಿಶಿಷ್ಟವೇ ಆಗಿದೆ. ಈ ಭೂಮಿಯಲ್ಲಿ ಕಾಣುವ ಕಷ್ಟ ಸುಖಗಳ ಅನುಭವವು ಅದು ಅನುಭವಿಸಿದವರಿಗೆ ಗೊತ್ತು. ರಿಟೇಕ್. ಒಂದು ದಿನ ಹುಟ್ಟು, ಇನ್ನೊಂದು ದಿನ ಬದುಕು, ಮತ್ತೊಂದು ದಿನ ಇಹಲೋಕದಿಂದ ಪರಲೋಕಕ್ಕೆ ಪಯಣ. ಆದರೆ ಬಿಟ್ಟು ಹೋಗಲು ಯಾರಿಗೂ ಮನಸ್ಸಿಲ್ಲ. ಕಾರಣ ಬಿಡದೆ ಕಾಡುವ ಈ ಜಗತ್ತಿನ ಮೋಹ. ವೈವಿಧ್ಯಮಯ ಜಗತ್ತಿನಲ್ಲಿ ಮೋಹಕ್ಕೆ ಅಂಟಿಕೊಂಡೇ ನಾವೆಲ್ಲರೂ ಜೀವನದ ಬದುಕಿನ ಬಂಡಿಯನ್ನು ಮುನ್ನಡೆಸುತ್ತಿದ್ದೇವೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.